ಇನ್ನು ಮಾಸ್ಕ್ ಧರಿಸದೆ ಬಂದಂತಹ ಗ್ರಾಹಕರೊಬ್ಬನನ್ನ ಪ್ರಶ್ನೆ ಮಾಡಿದಂತಹ ವಿಚಾರದಲ್ಲಿ ಪುತ್ತೂರು ನಗರದ ದರ್ಬಿಯಲ್ಲಿರುವಂತಹ ಖಾಸಗಿ ಸೂಪರ್ ಮಾರ್ಕೆಟ್ನ ಸಿಬ್ಬಂದಿ ಮತ್ತು ಗ್ರಾಹಕನ ಮಧ್ಯೆ ಮಾತಿನ ಚಕಮಕಿ ಹಲ್ಲೆ ನಡೆದಿದೆ ಎನ್ನುವಂತಹ ವಿಚಾರ ಇದೀಗ ಬಹಿರಂಗಗೊಳ್ತಾ ಇದೆ। ಈ ಒಂದು ಗಲಾಟೆ ಏನು ನಡೆದಿದೆ ಅದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ। ಯುವಕನೊಬ್ಬ ಮಾಸ್ಕ್ ಅನ್ನು ಧರಿಸದೆ ಈ ಒಂದು ಸೂಪರ್ ಮಾರ್ಕೆಟ್ ಅನ್ನು ಪ್ರವೇಶ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾನೆ ಎನ್ನಲಾಗಿದ್ದು, ಈ ಸಂದರ್ಭ ಸಂಸ್ಥೆಯ ಸಿಬ್ಬಂದಿ ಆಕ್ಷೇಪಣೆಯನ್ನ ಮಾಡಿದ್ದಾರೆ। ಈ ವೇಳೆ ಯುವಕ ಮತ್ತು ಸಿಬ್ಬಂದಿಯ ನಡುವೆ ಮಾತಿನ ಚಕಮಕಿ ನಡೆದು ಪರಸ್ಪರ ಕೈ ಮಿಲಾಯಿಸುವಂತಹ ಹಂತಕ್ಕೂ ಕೂಡ ಹೋಗಿದೆ। ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಯುವಕನನ್ನ ಠಾಣೆಗೆ ಕರೆದಿದ್ದಾರೆ। ಬಳಿಕ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಮಕ್ಷಮದಲ್ಲಿ ಸಂಸ್ಥೆ ಮತ್ತು ಯುವಕನ ಕಡೆಯವರ ನಡುವೆ ಮಾತುಕತೆ ನಡೆದು ಪ್ರಕರಣವನ್ನ ರಾಜಿಯಲ್ಲಿ ಇತ್ಯರ್ಥಪಡಿಸಲಾಗಿತ್ತು। ಆದರೆ ಇದೀಗ ಈ ಘಟನೆಯ ವಿಡಿಯೋ ವೈರಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವುದಕ್ಕೆ ಕೂಡ ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ತಿಳಿದು ಬರ್ತಾ ಇದೆ। ಏನೋ ಘಟನೆ ಏನಾಯ್ತು ಹೇಗಾಯ್ತು ಅನ್ನುವಂತಹ ವಿಚಾರವನ್ನ ಗಮನಿಸಿದ್ರೆ ವ್ಯಕ್ತಿಯೊಬ್ಬ ತನ್ನ ಚಿಕ್ಕಮ್ಮನ ಜೊತೆಗೆ ಸೂಪರ್ ಮಾರ್ಕೆಟ್ಗೆ ಆಗಮಿಸಿದ್ದ। ಈ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸದೆ ಮಳಿಗೆಗೆ ಪ್ರವೇಶ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ। ಆ ಸಂದರ್ಭದಲ್ಲಿ ಆತನನ್ನ ಸಿಬ್ಬಂದಿ ತಡೆಯದೆ ಒಳಗೆ ಬಿಟ್ಟಿದ್ರು। ಆ ಬಳಿಕ ಬಿಲ್ ಪಾವತಿ ಮಾಡುವಂತ ಸಂದರ್ಭದಲ್ಲಿ ಫೋನ್ ಮಾಡೋದಿಕ್ಕೆ ಅಂತ ಮೊಬೈಲ್ ಫೋನ್ಗಾಗಿ ಯುವಕ ಮಳಿಗೆಯ ಹೊರಗೆ ಬಂದು ತನ್ನ ದ್ವಿಚಕ್ರ ವಾಹನದ ಬಳಿಗೆ ಹೋಗಿದ್ದ। ಅಲ್ಲಿಂದ ವಾಪಸ್ ಮಳಿಗೆಗೆ ಹೋಗುವಂತ ಸಂದರ್ಭದಲ್ಲಿ ಸಿಬ್ಬಂದಿ ತಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಈ ವಿಚಾರವಾಗಿ ಸಿಬ್ಬಂದಿ ಮತ್ತು ಯುವಕನ ನಡುವೆ ಮಾತಿನ ಚಕಮಕಿ ನಡೆದಿದೆ। ಅದು ಬಳಿಕ ತಾರಕಕ್ಕೆ ಏರಿ ಪರಸ್ಪರ ಹಲ್ಲೆಗೆ ಕಾರಣವಾಗಿದೆ ಎನ್ನುವಂತಹ ವಿಚಾರಗಳು ತಿಳಿದು ಬಂದಿದೆ। ಪೊಲೀಸ್ ಕರೀರಿ ವಿಡಿಯೋ ನಾವು ಪೊಲೀಸ್ ಕರೀರಿ ವಿಡಿಯೋ ನಾವು